ಉಡುಪಿ ಜಿಲ್ಲೆಯ ಕೋಟ ಹೋಬಳಿಯನ್ನು ಭತ್ತದ ಕಣಜ ಎಂದರೆ ತಪ್ಪಾಗಲಾರದು. ನಾಡು ಕಂಡ ಶ್ರೇಷ್ಠ ಸಾಹಿತಿ ಡಾಕ್ಟರ್ ಕೋಟ ಶಿವರಾಮ ಕಾರಂತ ಅವರ ಹುಟ್ಟೂರಿನಲ್ಲಿ ಇಂದಿಗೂ ನಡೆಯುತ್ತಿದೆ ಕೃಷಿ ಕಾರ್ಯ. ಕೃಷಿ ಮಾಡಲು ಉತ್ಸಾಹ ಇದ್ರೂ ಕೂಡ ಕೃಷಿ ಕೆಲಸಕ್ಕೆ ಜನ ಸಿಗದೆ ಪರದಾಡುವ ಸ್ಥಿತಿ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಕೋಟ ಹೋಬಳಿಯಲ್ಲಿ ಒಟ್ಟು 11,000 ಹೆಕ್ಟೇರ್ ಜಾಗದಲ್ಲಿ ಭತ್ತ ಬೆಳೆಯುವ ಕೃಷಿಕರು ಇದ್ದಾರೆ. ವರ್ಷದ 3 ಕಾಲದಲ್ಲೂ ಕೂಡ ಇಲ್ಲಿ ಕೃಷಿ ಮಾಡುವ ಉತ್ಸಾಹಿ ಕೃಷಿಕರನ್ನು ಕಾಣಬಹುದು. ಮಳೆಗಾಲದ ಆರಂಭದಲ್ಲಿ ಭತ್ತದ ಕೃಷಿಯಿಂದ ಆರಂಭವಾಗುವ ಕೃಷಿಕರ ಕಾರ್ಯ, ನಂತರ ಉದ್ದು, ನೆಲಗಡಲೆ, ಅವರೆ ಜೊತೆಗೆ ಸೌತೆಕಾಯಿ, ಕುಂಬಳಕಾಯಿ, ಕಲ್ಲಂಗಡಿ ಬೆಳೆಯಲಾಗುತ್ತದೆ. ಇನ್ನು ಕೇವಲ ಭತ್ತವನ್ನೇ 3 ಬಾರಿ ಅಂದ್ರೆ 3 ಕಾಲದಲ್ಲೂ ಉತ್ತಿ ಬಿತ್ತಿ ಬೆಳೆಸುವ ಕೃಷಿಕರು ಈ ಭಾಗದಲ್ಲಿ ಇನ್ನೂ ಇದ್ದಾರೆ. ಬರುವ ಮಳೆ, ಸಿಗುವ ಸೌಲಭ್ಯಗಳನ್ನೇ ಬಳಸಿಕೊಂಡು ಇಲ್ಲಿ ಇಂದಿಗೂ ಕೂಡ ಕೃಷಿಯನ್ನು ನಂಬಿಕೊಂಡೇ ಜೀವನ ನಡೆಸುವ ಹಲವಾರು ಕುಟುಂಬಗಳಿವೆ. ಸದ್ಯ ಈ ಭಾಗದಲ್ಲಿ ಕೃಷಿ ಕಾರ್ಯಕ್ಕೆ ಜನ ಸಿಗುತ್ತಿಲ್ಲ ಎನ್ನುವ ಕೂಗು ಕೇಳಿಬರುತ್ತಿದ್ದು, ಅವರು ಜಿಲ್ಲೆ ಹೊರ ರಾಜ್ಯದಿಂದಲೂ ಕೂಡ ಕೃಷಿ ಕೆಲಸಕ್ಕೆ ಜನ ಕರೆಯಿಸಿಕೊಂಡು ಕೃಷಿ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕೋಟತಟ್ಟು ಬಾರಿಕೆರೆಯ ಬಯಲು ಕೃಷಿ ಭೂಮಿಯಲ್ಲಿ ಇದೀಗ ಜೂನ್ನ ಪ್ರಾರಂಭದಲ್ಲಿ ನಾಟಿ ಕಾರ್ಯ ಪ್ರಾರಂಭವಾಗಿದೆ. ಭತ್ತದ ನಾಟಿ ಕಾರ್ಯ ಇಲ್ಲಿ ಹೆಚ್ಚಾಗಿ MF4 ತಳಿಯನ್ನು ಹೆಚ್ಚಾಗಿ ಬೆಳೀತಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವರ್ಷಗಳಿಂದ ನಮ್ಮ ಹಿರಿಯರು ಕೃಷಿ ಕಾಯಕವನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಅವರ ತದನಂತರ ದಿನಗಳಲ್ಲಿ ಈ ಕೃಷಿ ಕಾಯಕವನ್ನು ನಾವು ಮುಂದುವರ್ಸ್ಕೊಂಡು ಬರ್ತಿದ್ದೇವೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಕೃಷಿ ನಶಿಸಿ ಹೋಗುವಂಥ ಕಾಲಘಟ್ಟದಲ್ಲಿದ್ದೇವೆ. ಯಾಕಂದರೆ ಯುವಕರು ಕೃಷಿ ಕಾರ್ಯದಲ್ಲಿ ಹಿಮ್ಮುಖರಾಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಒಂದಿಷ್ಟು ಈ ಭಾಗದಲ್ಲಿ ಹಡಿಲು ಭೂಮಿಯನ್ನು ಕೃಷಿ ಕಾಯಕವಾಗಿ ಮಾಡಿಕೊಂಡಿದ್ದೇವೆ. ನಮ್ಮ ಈ ಪರಿಸರದ್ದು ಒಂದಿಷ್ಟು ಈ ಹೆಚ್ಚಿನ ಭಾಗಗಳು ರಸ್ತೆಯಾಗಿ ಅಲ್ಲಿ ಕೃಷಿಗೆ ಅನುಕೂಲಕರ ರಸ್ತೆ ಮಾಡುವಂಥ ವಿಚಾರವನ್ನೇ ಮನದಲ್ಲಿಟ್ಟುಕೊಂಡು ರಸ್ತೆ ಮಾಡಿ ಅದ ನಂತರ ಆ ಭೂಮಿಗಳೆಲ್ಲ ರಿಯಲ್ ಎಸ್ಟೇಟ್ ಆಗಿ ಪರಿವರ್ತನೆ ಕೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದು ಮನಸ್ಸು ಮಾಡಿ ಆ ಹಡಿಲು ಬಿದ್ದ ಭೂಮಿಯನ್ನು ಕೃಷಿ ಕಾಯಕಕ್ಕೆ ಮಾಡಿಕೊಂಡಿದ್ದೇವೆ. ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಈ ಕೃಷಿ ಹಿಮ್ಮುಖವಾಗಲಿಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದರೆ ಕೂಲಿ ಆಳುಗಳ ಸಮಸ್ಯೆ, ಸ್ಥಳೀಯ ಕೂಲಿ ಆಳುಗಳ ಸಮಸ್ಯೆ ಮತ್ತು ಒಂದೆಡೆ, ಇನ್ನೊಂದೆಡೆ ಯುವಕರಿಂದ ಯುವ ಮಹಿಳೆಯರು ಕೃಷಿ ಕಾಯಕದಲ್ಲಿ ಹಿಮ್ಮುಖರಾಗ್ತಿದ್ದಾರೆ. ಯಾಕಂದರೆ ಪೇಟೆ ಕೆಲಸದ ನಿಮಿತ್ತವಾಗಿ ಇಲ್ಲಿ ಕೃಷಿ ಕಾಯಕದಲ್ಲಿ ಹಿಮ್ಮುಖವಾಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಗಂಗಾವತಿ ಮತ್ತು ಒರಿಸ್ಸಾ ಭಾಗದಿಂದ ನಾವು ಕೂಲಿ ಆಳುಗಳನ್ನು ಈ ಭಾಗದಲ್ಲಿ ತರಿಸ್ಕೊಂಡು ಈ ಭತ್ತದ ಕೃಷಿ ಕಾರ್ಯವನ್ನು ಮಾಡುತ್ತಿದ್ದೇವೆ. ಕೋಟ ಭಾಗದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಿರುವುದರಿಂದ ಶಿಕ್ಷಣ ಪಡೆದ ಬಹುತೇಕರು ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ. ಇತ್ತೀಚೆಗೆ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಬಳಸಿ ಯಂತ್ರೋಪಕರಣಗಳ ಮೂಲಕ ಕೃಷಿ ಮಾಡುವ ಪದ್ಧತಿ ಜಾರಿಯಲ್ಲಿದ್ದರೂ ಕೂಡ ಈ ಭಾಗದ ಕೃಷಿಕರು ಇಂದಿಗೂ ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿ ಕೃಷಿ ಮಾಡಲು ಬಯಸುತ್ತಾರೆ. ಯಂತ್ರೋಪಕರಣಗಳನ್ನು ಬಳಸಿ ಮಾಡುವ ಕೃಷಿಯಿಂದ ಇರುವ ಇಳುವರಿಯ ಪ್ರಮಾಣ ಸಾಂಪ್ರದಾಯಿಕವಾಗಿ ಮಾಡುವ ಕೃಷಿಯಿಂದ ಬರುವ ಇಳುವರಿಗಿಂತ ತುಂಬಾ ಕಡಿಮೆ ಎನ್ನುವುದು ಇಲ್ಲಿನ ಕೃಷಿಕರ ವಾದ. ಹೀಗಾಗಿ ಅನಿವಾರ್ಯವಾಗಿ ಸದ್ಯ ಭತ್ತದ ನಾಟಿ ಕಾರ್ಯಕ್ಕೆ ದೂರದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಿಂದ ಕೃಷಿ ಕೆಲಸಕ್ಕೆ ಜನರನ್ನು ಕರೆತಂದು ನಾಟಿ ಮಾಡಿಸುವ ಅನಿವಾರ್ಯತೆ ಎದುರಾಗಿದೆ. ಇನ್ನು ಕೆಲವು ಕೃಷಿಕರು ದೂರದ ಅಸ್ಸಾಂ ಮತ್ತು ಒಡಿಶಾ ರಾಜ್ಯದ ಭಾಗದಿಂದಲೂ ಕೂಡ ಕೃಷಿಗೆ ಕೆಲಸಗಾರರನ್ನು ಕರೆದುಕೊಂಡು ಬಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿಯೇ ಕೃಷಿ ಮಾಡುತ್ತಿರುವುದು ಕಂಡು ಬಂದಿದೆ. ನೆಟ್ಟಿಗೆ ಬಂದದ್ದು ಅಲ್ಲಿ ನಮ್ಮ ಕಡೆ ಎಲ್ಲ ಮಳೆ ಬೆಳೆ ಎಲ್ಲ ಕಡಿಮೆ ಅಲ್ಲಣ್ಣ, ಹಂಗಾಗಿ ಇಲ್ಲಿ ನೆಟ್ಟಿಗೆ ಬಂದದ್ದು. ಇಲ್ಲಿ ನೆಟ್ಟಿ ಮುಗಿಸ್ಕೊಂಡು ಮತ್ತೆ ಇಲ್ಲಿ ನೆಟ್ಟಿ ಮುಗಿದ್ಗಳೇ ಅಲ್ಲಿ ಒಂದು 2 ತಿಂಗಳ ಮೇಲೆ ನಮ್ಮದು ನೆಟ್ಟಿ ಶುರುವಾಗುತ್ತೆ. ಅಲ್ಲಿ ನೆಟ್ಟಿ ಮಾಡ್ತೀವಣ್ಣ. ಇಲ್ಲಿ ದಿನಕ್ಕೊಂದು 2 ಎಕರೆ 3 ಎಕರೆ ನೆಟ್ಟಿ ಮಾಡಿ ಮುಗಿಸ್ಕೊಂಡು ಮತ್ತು ನಾವು ಸಂಬಳ ಗಿಂಬಳ ಎಲ್ಲ ಇಸ್ಕೊಂಡು ಮತ್ತೆ ಇಲ್ಲಿ ಮುಗಿದ್ಗಳೇ ಅಲ್ಲಿ ನಮ್ಮ ಊರ ಕಡೆ ಹೋಗಿ ನೆಟ್ಟಿ ಮಾಡ್ತೀವಣ್ಣ. ನಾವು 30 ಜನ ಬಂದಿದ್ವಿ. ದಿನಕ್ಕೆ ಒಂದು 3 ಎಕರೆ 2 ಎಕರೆ ಆಗುತ್ತಣ್ಣ. ಈಗ ಒಳ್ಳೇದಿದ್ರೆ 3 ಎಕರೆ ಆಗ್ತಾನೆ, ಇಲ್ಲಾಂದ್ರೆ ಒಂದು 2 ಎಕರೆ ನೆಟ್ಟಿ ಮುಗಿಸ್ಕೊಂಡು ಹೋಗ್ತೀವಿ. ಸಂಬಳ ಗಿಂಬಳ ಎಲ್ಲ ಒಳ್ಳೆ ಕೊಡ್ತಾರಣ್ಣ. ಹಂಗಾಗಿ ಊಟ ಚಾ ತಿಂಡಿ ಎಲ್ಲ ಕೊಡ್ತಾರಣ್ಣ. ಹಂಗಾಗಿ ಇಲ್ಲಿ ಬರೋದಣ್ಣ. ಪ್ರತಿ ವರ್ಷ ಬರ್ತೀವಣ್ಣ. ಪ್ರತಿ ವರ್ಷ ಬಂದು ಇಲ್ಲಿ ನೆಟ್ಟಿ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಣ್ಣ. ನಮ್ಮ ಕಡೆ ಮಳೆ ಇತ್ತಣ್ಣ, ಅದು ಭಾಳ ತುಂಬ ಜಾಸ್ತಿ ಇಲ್ಲಲ್ಲಣ್ಣ. ಈ ಕಡೆ ತುಂಬ ಜಾಸ್ತಿ ಆಗ್ತಲ್ಲಣ್ಣ. ಹಂಗಾಗಿ ಮಳೆಗಾಲದಲ್ಲಿ ಈಚೆ ಬರೋದಣ್ಣ. ನಮ್ಮ ಕಡೆ ಮಳೆ ಕಡಿಮೆ, ಹಂಗಾಗಿ ಇಲ್ಲಿ ನೆಟ್ಟಿ ಮುಗಿಸ್ಕೊಂಡು ಅಲ್ಲಿ ಹೋಗೋದು. ನಾವು ಕೋಟ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಣ್ಣ. ಬೇರೆ ಕಡೆ ಇಲ್ಲಿ ಹೋಗಲಿಲ್ಲ ಅಣ್ಣನ. ಇಲ್ಲಿ ಕಾಯ್ದವ್ರು ಹೋಗ್ತೀವಣ್ಣ.
ಕಾಪು ಮತ್ತು ಇಲ್ಲೆಲ್ಲ ಈಚೆ ಇತ್ತಣ್ಣ. ಅಲ್ಲಿ ಕರೆದ್ರೆ ಅಲ್ಲಿ ಹೋಗ್ತೀವಣ್ಣ. ಅಲ್ಲಿ ತುಂಬ ಜನ ಇದ್ರಣ್ಣ, ನಮ್ಮ ಜನ ಅಲ್ಲಿ ಒಂದು ಸುಮಾರು 30-40 ಜನ ಮೇಲಿದ್ರಣ್ಣ ಅಲ್ಲಿ. ಅದು ನಮ್ಮ ಕಡೆ ಹೇಳಾರ. ಅಲ್ಲಿ ಕೂಡ ಜಾಸ್ತಿ ನೆಟ್ಟಿರ್ತಣ್ಣ. ಇಲ್ಲಿ ಯಾರು ಮಾಡೋದಿಲ್ಲಲ್ಲಣ್ಣ, ಹಂಗಾಗಿ ನಮ್ಮನ್ನ ಇಲ್ಲಿ ಪ್ರತಿ ವರ್ಷ ಕರೆಸ್ತಾರೆ. ಹಂಗಾಗಿ ಇಲ್ಲಿ ಬಂದು ನಾವು ನೆಟ್ಟಿ ಮುಗಿಸ್ಕೊಂಡು ಹೋಗೋದು. ಒಟ್ಟಾರೆಯಾಗಿ ಕೃಷಿಗೆ ಕೃಷಿ ಭೂಮಿ ಇದ್ದು ಕೃಷಿ ಮಾಡುವ ಆಸಕ್ತಿ ಇದ್ರೂ ಕೂಡ ಕೃಷಿ ಕಾರ್ಯಕ್ಕೆ ಜನ ಸಿಗುತ್ತಿಲ್ಲ ಎನ್ನುವುದು ದೊಡ್ಡ ತಲೆನೋವಾಗಿದೆ. ಬರುವ ಸರ್ಕಾರಗಳು ಕೃಷಿಗೆ ಹೆಚ್ಚಿನ ಒತ್ತು ನೀಡಿ ವಿದ್ಯಾವಂತರು ಕೂಡ ಕೃಷಿಗೆ ಬರುವಂತೆ ಮಾಡುವ ಯೋಜನೆ ರೂಪಿಸಬೇಕು ಎನ್ನುವುದು ಕೃಷಿಕರ ಮನದಾಸೆ. ರಾಘವೇಂದ್ರ ಕುಂದಾಪುರ, ದೈಜ್ ವರ್ಲ್ಡ್ 24/7.